ಎಸ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾಗೆ ಈಗಾಗಲೇ 2 ಬಲಿಯಾಗಿರುವ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಈಗ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಯಾರಲ್ಲೇ ಕೂಡ ಸಣ್ಣ ಅನಾರೋಗ್ಯದ ಲಕ್ಷಣಗಳು ಕಾಣಿಸಿಕೊಂಡರೂ ಕೂಡ ಅವರನ್ನು ನೇರವಾಗಿ ಕರೆತಂದು ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸ ಆರೋಗ್ಯ ಇಲಾಖೆಯಿಂದ ನಡೀತಾ ಇದೆ. ಅಂತೆಯೇ ಈಗ ನಿನ್ನೆ ಒಟ್ಟು ಇಡೀ ದಿನದ ಬೆಳವಣಿಗೆಯಲ್ಲಿ 10 ಮಂದಿಯನ್ನ ಈ ರೀತಿ ಉಸಿರಾಟ ಸಂಬಂಧಿ ಸಮಸ್ಯೆ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅದರಲ್ಲಿ ವಿಟ್ಲದ ವ್ಯಕ್ತಿಯೊಬ್ಬರು ಕೂಡ ಇದ್ರು. ಅವರಿಗೆ ಜ್ವರ ಕಾಣಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ಈಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎನ್ನುವಂತಹ ಡೀಟೇಲ್ಸ್ ಬರ್ತಾ ಇದೆ. ಮಂಗಳೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೋವಿಡ್ ಆಸ್ಪತ್ರೆಯಲ್ಲಿ ಈಗ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ವಿಟ್ಲದ ಕನ್ಯಾನ ಗ್ರಾಮದ ವ್ಯಕ್ತಿಯೊಬ್ಬರಲ್ಲಿ ಅನಾರೋಗ್ಯದ ಲಕ್ಷಣಗಳು ಕಾಣಿಸಿಕೊಂಡಿತ್ತು. ಈ ಹಿಂದೆ ನಾವು ಗಮನಿಸಬಹುದು, ಕರೋಪಾಡಿ ಗ್ರಾಮದ ವ್ಯಕ್ತಿಯೊಬ್ಬರಲ್ಲಿ ಕೂಡ ಅನಾರೋಗ್ಯದ ಲಕ್ಷಣಗಳು ಕಾಣಿಸಿಕೊಂಡಿದ್ದು, ಅಂದ್ರೆ ಉಸಿರಾಟಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಕಾಣಿಸಿಕೊಂಡಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಇದೀಗ ಒಬ್ಬರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ರೆ, ಇನ್ನು ಈ ಹಿಂದೆ ಮೃತಪಟ್ಟಿರುವಂತಹ ಮಹಿಳೆ ಯಾರಿದ್ದಾರೆ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಂತಹ ಮಂಗಳೂರು ಪಡೇಲ್ನ ಫಸ್ಟ್ ನ್ಯೂರೋ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನರ್ಸ್ ಒಬ್ಬರನ್ನ ಕೂಡ ಈಗ ಕ್ವಾರಂಟೈನ್ ಮಾಡಲಾಗಿದೆ ಎನ್ನುವಂತಹ ಡೀಟೇಲ್ಸ್ ಬರ್ತಾ ಇದೆ. ಅಂದರೆ ವಿಟ್ಲಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಾವು ಡೀಟೇಲ್ಸ್ ಏನೆಲ್ಲ ಸಿಗ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ, ಜ್ವರ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ವ್ಯಕ್ತಿಯೊಬ್ಬರನ್ನ ವಿಶೇಷ ತಂಡ ಆಗಮಿಸಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅದರ ಜೊತೆಗೆ ಮೃತಪಟ್ಟ ಬಂಟ್ವಾಳದ ನಿವಾಸಿಗೆ ಚಿಕಿತ್ಸೆಯನ್ನ ಕೊಟ್ಟಂತಹ ಫಸ್ಟ್ ನ್ಯೂರೋ ಆಸ್ಪತ್ರೆಯ ನರ್ಸ್ ಒಬ್ಬರು ವಿಟ್ಲದ ನಿವಾಸಿ, ಅವರನ್ನ ಈಗ ಹೋಮ್ ಕ್ವಾರಂಟೈನ್ನಲ್ಲಿ ಇರಿಸಲಾಗಿದೆ. ಕನ್ಯಾನ ಗ್ರಾಮದ ಸುಮಾರು 33 ವರ್ಷದ ವ್ಯಕ್ತಿಯೊಬ್ಬರಿಗೆ ಜ್ವರ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಸ್ಥಳೀಯ ಆಸ್ಪತ್ರೆಯಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ಮಂಗಳೂರು ಕೋವಿಡ್ ಆಸ್ಪತ್ರೆಗೆ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಅವರು ಬೆಂಗಳೂರಿನಿಂದ ತಿಂಗಳ ಹಿಂದೆ ಬಂದಿದ್ರು ಅಂತ ಹೇಳಲಾಗ್ತಾ ಇದ್ದು, ಮುನ್ನೆಚ್ಚರಿಕೆಯ ದೃಷ್ಟಿಯಿಂದ ಈ ಒಂದು ಕ್ರಮವನ್ನು ಈಗ ತೆಗೆದುಕೊಳ್ಳಲಾಗಿದೆ, ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಅದೇ ರೀತಿ ವಿಟ್ಲದ ಚಂದಳಿಕೆಯ ನಿವಾಸಿ ಫಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿ ಕರ್ತವ್ಯವನ್ನು ಮಾಡ್ತಾ ಇದ್ದಂತಹ ನರ್ಸ್ ಈಗ ಹೋಮ್ ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ. ಮೃತಪಟ್ಟ ಬಂಟ್ವಾಳದ ವೃದ್ಧೆ ಯಾರಿದ್ದಾರೆ ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಸುಮಾರು 38 ದಿನಗಳ ಕಾಲ ಈ ಒಂದು ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇತ್ತು. ಇದೀಗ ಆಸ್ಪತ್ರೆಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಸದ್ಯ ನರ್ಸ್ ಅವರು ರಜೆಯಲ್ಲಿ ಊರಿಗೆ ಬಂದಿದ್ದಾರೆ. ಇನ್ನು ವಿಟ್ಲದ ಕೆಲವು ಕಾರ್ಯಕರ್ತರು ಇಲ್ಲಿಗೆ ಆಗಮಿಸಿ ಕಿಟ್ ವಿತರಿಸಿ ಪಾನೀಯವನ್ನು ಕೂಡ ಕುಡಿದಿದ್ರು. ಇದರಿಂದ ಸ್ವಲ್ಪ ಆತಂಕ ಹೆಚ್ಚಾಗಿದೆ, ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಈಗ ಸಿಗ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮೊಹಮ್ಮದ್ ಅಲಿ, ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಮೊಹಮ್ಮದ್ ಅಲಿ. ಹಲೋ. ಎಸ್, ಅಂದ್ರೆ ಬಹುಶಃ ನಾವು ವಿಟ್ಲ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ನೋಡೋದಿದ್ರೆ ಇಬ್ಬರನ್ನ, ಅಂದ್ರೆ ಒಬ್ಬರನ್ನ ಈಗ ಹೋಮ್ ಕ್ವಾರಂಟೈನ್ ನಲ್ಲಿ ಇರಿಸಲಾಗಿದೆ. ಇಬ್ಬರನ್ನ ಅಂದ್ರೆ ಕರೋಪಾಡಿ ಗ್ರಾಮದ ಒಬ್ಬ ವ್ಯಕ್ತಿ ಜೊತೆಗೆ ಕನ್ಯಾನ ಗ್ರಾಮದ ಒಬ್ಬ ವ್ಯಕ್ತಿಯನ್ನ ಈಗ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂಥದ್ದು. ಸೊ ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂತ? ಕಳೆದ 2-3 ದಿನದಿಂದ ಈ ಕೊರೋನಾ ಒಂದು ಆತಂಕ ವಿಟ್ಲ ಪರಿಸರದಲ್ಲಿ ಕೂಡ ವ್ಯಾಪಿಸತೊಡಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕರೋಪಾಡಿ ಗ್ರಾಮದಲ್ಲಿ ಒಬ್ಬ ವೃದ್ಧೆಯನ್ನು ಕೂಡ ಮೊನ್ನೆ 3 ದಿನಗಳ ಹಿಂದೆ ಮಂಗಳೂರಿನ ಒಂದು ವೆನ್ಲಕ್ ದಾಖಲಿಸಿದ್ರು. ಅದಾದ ಬಳಿಕ ಈಗ ಕನ್ಯಾಣದಲ್ಲಿ ಒಬ್ಬ ಯುವಕನನ್ನು ಕೂಡ ಮಂಗಳೂರು ಆಸ್ಪತ್ರೆಗೆ, ಯಾಕಂದ್ರೆ ಅವನಿಗೆ ಬೆಂಗಳೂರು ಬಂದಂತ ಈತನಿಗೆ ವಿಪರೀತ ಜ್ವರ ಕಾಣಿಸಿಕೊಂಡ ಹಿನ್ನೆಲೆ ಆತನು ಅಲ್ಲಿಗೆ ಅಂದ್ರೆ ಮಂಗಳೂರು ಆಸ್ಪತ್ರೆ ದಾಖಲು ಮಾಡಲಾಗಿತ್ತು ಗೌತಮ್. ಅದು ಸಂಬಂಧಪಟ್ಟಂತ ಕರೋಪಾಡಿಯ ವೃದ್ಧೆ ಈಗಾಗಲೇ ಚೇತರಿಸಿಕೊಂಡಿದ್ದು, ಅಲ್ಲಿ ತಾಲೂಕು ವೈದ್ಯಾಧಿಕಾರಿಗಳು ಕೂಡ ಅವರು ಸದ್ಯದಲ್ಲಿ ಒಂದು ಆಸ್ಪತ್ರೆ ಬಿಡುಗಡೆ ಸಾಧ್ಯತೆ ಎಂದು ಹೇಳ್ತಾ ಇದ್ದಾರೆ. ಅದು ಸಂಬಂಧಪಟ್ಟಂತೆ ಇಲ್ಲಿ ಈಗ ನಿನ್ನೆ ಒಂದು ದಾಖಲಿಸಿದ ಯುವಕ ನಿಗೆ ಒಂದು ವಿಪರೀತ ಜ್ವರ, ಅದನ್ನ ಯಾವುದೇ ಒಂದು ಕೊರೋನಾ ಸಂಖ್ಯೆ ಗೋಚರಿಸಿಲ್ಲ. ಆದ್ರೂ ಮುಂಜಾಗ್ರತಾ ಕ್ರಮವಾಗಿ ಆತನಿಗೆ ವಿಪರೀತ ಆಗಿದೆ, ಮಂಗಳೂರಿಗೆ ದಾಖಲಿಸಿದ್ದು. ಈಗೀಗ ಆತ ಒಂದು ಮೃತಪಟ್ಟ ಬಗ್ಗೆ ಮಾಹಿತಿ ಕೂಡ ಕೇಳಿದ್ರು, ಆದ್ರೆ ಆರೋಗ್ಯ ಇಲಾಖೆ ಮಾತ್ರ ಈ ಬಗ್ಗೆ ಯಾವುದೇ ಒಂದು ಖಚಿತಪಡಿಸಿಲ್ಲ. ಮತ್ತೆ ಈತನಿಗೆ ಕೊರೋನಾ ಪಾಸಿಟಿವ್ ಇರುವ ಬಗ್ಗೆ ಈಗ ಯಾವುದೇ ಅಧಿಕೃತವಾಗಿ ಪ್ರಕಟಿಸಿಲ್ಲ. ಅದೇ ಸಂಬಂಧ ಇತ್ತೀಚೆಗೆ ಮೊನ್ನೆ ಬಂಟೂರಲ್ಲಿ ಮೃತಪಟ್ಟಂತ ಈ ಒಬ್ಳು ಅಂದ್ರೆ ಒಬ್ರು ಮಹಿಳೆ ಪಟೇಲ್ ಫಸ್ಟ್ ನ್ಯೂರದಲ್ಲಿ
ಚಿಕಿತ್ಸೆ ನೀಡಿದಂತ ದಾಖಲಾದ ಸಂದರ್ಭ ಅಲ್ಲಿ ಚಿಕಿತ್ಸೆ ನೀಡಿದಂತ ಒಂದು ವಿಟ್ಲ ಮೂಲದ ನರ್ಸಿಗೆ ಕೂಡ ಹೋಮ್ ಕ್ವಾರಂಟೈನ್ಗೆ ಒಪ್ಪಿಸಲಾಗಿದೆ ಗೌತಮ್. ಓಕೆ, ಇನ್ನು ಅವರ ಬಗ್ಗೆ ನಾವು ಸ್ವಲ್ಪ ಹೆಚ್ಚಿನ ಡೀಟೇಲ್ಸ್ ಅನ್ನ ತೆಗೆದುಕೊಳ್ಳೋದಿದ್ರೆ, ಅಂದ್ರೆ ಆಸ್ಪತ್ರೆಯಲ್ಲಿ ವಿವಿಧ ವಿಭಾಗಗಳಿರುತ್ತೆ, ಅಲ್ಲಿ ಸೇವೆಯನ್ನ ಸಲ್ಲಿಕೆ ಮಾಡುವಂತದ್ದು ನರ್ಸ್ಗಳು. ಇನ್ನು ಈಗ ಹೋಮ್ ಕ್ವಾರಂಟೈನ್ಗೆ ಒಳಗಾದ ನರ್ಸ್ ಯಾರಿದ್ದಾರೆ ಅವರು ಈಗ ಮೃತಪಟ್ಟಿರುವಂತಹ ರೋಗಿಯ ನೇರ ಸಂಪರ್ಕಕ್ಕೆ ಏನಾದ್ರು ಬಂದಿದ್ರ, ಈ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ತಾ ಇದೆಯಾ? ಇಲ್ಲಿಯ ಸ್ಥಳೀಯ ಮನೆಯವರ ಹೇಳುವ ಪ್ರಕಾರ, ಯಾಕಂದ್ರೆ ಈ ಹೋಮ್ ಕ್ವಾರಂಟೈನ್ ನಲ್ಲಿ ಇರುವಂತಹ ನರ್ಸ್ ಅವಳ ಕೆಟಗರಿ ಬೇರೆ ಆಗಿರುತ್ತದೆ. ಯಾಕಂದ್ರೆ ಲ್ಯಾಬ್ ಇರ್ತದೆ, ಬೇರೆ ಬೇರೆ ಸೆಕ್ಷನ್ ಇರ್ತದೆ, ಅಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಈ 15 ದಿನದಿಂದ ಕೂಡ ಅವಳು ಅಲ್ಲಿಗೆ ಈಗ ರಜೆ ಹಾಕಿದ್ದಾಳೆ, ಮನೆಯಲ್ಲೇ ಇರ್ತದೆ. ಇಲ್ಲಿ ಮನೆಯಲ್ಲಿ ಇರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಒಂದು ಕ್ವಾರಂಟೈನ್ ವಿಧಿಸಿದ. ಈಗ ಅವಳಿಗೆ ಮಂಗಳೂರಿಗೆ ಬರಬೇಕಂತ ಟೆಸ್ಟಿಂಗ್ ಕೆಲಸ ಯಾವುದನ್ನು ಮಾಡ್ಲಿಲ್ಲ, ಯಾಕಂದ್ರೆ ಇವರಿಗೆ ಹೋಮ್ ಕ್ವಾರಂಟೈನ್ ಮಾತ್ರ ನೀಡಿದ್ದು ಎಂದ ಮುಂಜಾಗ್ರತಾ ಕ್ರಮವಾಗಿ ಕೈಗೊಂಡಿದ್ದಾರೆ. ಆದ್ರೆ ಇಲ್ಲಿ ಮನೆಯಲ್ಲಿ ಕೂಡ ಒಂದು 98 ವರ್ಷದ ವೃದ್ಧೆ ಕೂಡ ಇದ್ದಾರೆ. ಮತ್ತೆ ಅಲ್ಲಿ ಇಲ್ಲಿ ಗಿಫ್ಟ್ ಕೊಡುವ ಸಂದರ್ಭ ಕೆಲವು ವ್ಯಕ್ತಿಗಳು ಅಲ್ಲಿಗೆ ತೆರಳಿದ್ದು ಅಲ್ಲಿ ಇದು ನೀಡಿದ್ದಾರೆ ಎಂಬ ಮಾಹಿತಿ ಇದೆ. ಆದ್ರೆ ಕೆಲವರು ಹೇಳುವ ಪ್ರಕಾರ ಅಲ್ಲಿ ಯಾವುದೇ ಇವರಿಗೆ ಅಂತ ಗೋಚರ ಸಾಧ್ಯವಿಲ್ಲ ಅಂದ್ರೆ ಕೊರೋನಾ ಭೀತರು, ಯಾಕಂದ್ರೆ 15 ದಿನದಿಂದ ಮನೆಯಲ್ಲಿ ಇರುವುದರಿಂದ ಇದರಿಂದ ಅವರು ಕೊರೋನಾದಿಂದ ಪಾರಾಗಿದ್ದಾರೆ ಎಂಬ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ ಗೌತಮ್. ಎಸ್, ಓಕೆ. ಇನ್ನು ಮುನ್ನೆಚ್ಚರಿಕಾ ಕ್ರಮಗಳು ಹೇಗಿದೆ ಅಂತ ಈಗ ಆರೋಗ್ಯ ಇಲಾಖೆಯಿಂದ ಏನೆಲ್ಲ ಅಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಈಗ ವಿಟ್ಲದ ವ್ಯಾಪ್ತಿಯಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆ ಅನ್ನುವಂಥದ್ದು ಮೊಹಮ್ಮದ್? ಈಗ ವಿಟ್ಲ ಗ್ರಾಮಾಂತರ ಭಾಗವಾಗಿದ್ದರಿಂದ ಇಲ್ಲೊಂದು ತಾಲೂಕು ಆಸ್ಪತ್ರೆ ಕೂಡ, ತಾಲೂಕು ಆಸ್ಪತ್ರೆ ಇಲ್ಲ ಆದ್ರೆ ವಿಟ್ಲ ಸಮುದಾಯ ಆರೋಗ್ಯ ಕೇಂದ್ರ ಇದ್ರು ಕೂಡ ಅವರು ಇಲ್ಲಿ ತಾಲೂಕು ಆಸ್ಪತ್ರೆ ನೀಡುವಂತ ಎಲ್ಲಾ ವ್ಯವಸ್ಥೆಗಳನ್ನು ಎಲ್ಲ ಸಪರೇಟ್ ಒಂದು ಸಾಮಿಯನ್ನು ಹಾಕಿ ಅಲ್ಲಿ ಬೇಕಾದ ಎಲ್ಲಾ ಕಿಟ್ಗಳನ್ನು ಇದು ಮಾಡಿ ಅವರಿಗೆ ತಾಲೂಕು ಆಸ್ಪತ್ರೆ ಏನೆಲ್ಲ ಸೌಲಭ್ಯ ಸಿಗ್ತದೆ ಆ ಸೌಲಭ್ಯವನ್ನು ಕೂಡ ಈ ವಿಟ್ಲ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನೀಡ್ತಾ ಆಗ್ತಾ ಇದೆ. ಅದೇ ಪ್ರತಿ ಕಂದಾಯ ಇಲಾಖೆ ಅಧಿಕಾರಿಗಳು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಅಲ್ಲಿ ಪ್ರತಿಯೊಂದು ಮನೆಗೆ ಆಶಾ ಕಾರ್ಯಕರ್ತರು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ಗೌತಮ್. ಈಗ ಪ್ರತಿಯೊಂದು ಮನೆಯಿಂದ ವಿದೇಶದಿಂದ ಬಂದವರ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅನಾರೋಗ್ಯ ಪೀಡಿತವರು, ಜ್ವರ ಬಂದು, ಶೀತ, ನೆಗಡಿ ಯಾವುದು ಬಂದರೂ ಕೂಡ ಅಲ್ಲಿ ಸಮರ್ಪಕವಾಗಿ ಮಾಹಿತಿಯನ್ನು ಕಲೆ ಹಾಕಿ ಅವರ ಮನೆಗೆ ಹೋಗಿ ತಕ್ಷಣ ಅವರಿಗೆ ಒಂದು ಆಸ್ಪತ್ರೆಗೆ ಬಂದು ಒಂದು ಪರೀಕ್ಷೆಗೆ ಒಳಪಡಿಸುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಗೌತಮ್. ಎಸ್, ಇನ್ನು ಲಾಕ್ಡೌನ್ಗೆ ಸಂಬಂಧಪಟ್ಟ ಹಾಗೆ ನಿಯಮಗಳ ಪಾಲನೆ ಇರ್ಬೋದು ಅಥವಾ ಸಂಚಾರ ದಟ್ಟಣೆ ಇರ್ಬೋದು ಇತ್ಯಾದಿಗಳೆಲ್ಲ ಹೇಗಿದೆ, ನಿಯಂತ್ರಣಕ್ಕೆ ಬಂದಿದ್ಯಾ ಅಥವಾ ಯಥಾ ಪ್ರಕಾರ ಮುಂದುವರಿತಾ ಇದೆಯಾ ಅನ್ನುವಂಥದ್ದು? ಇಲ್ಲ, ಇತ್ತೀಚೆಯಿಂದ ಪೊಲೀಸರು ಮೊನ್ನೆ ಪ್ರಥಮವಾಗಿ ಅವರು ಒಂದು ಜನರನ್ನು ತಂದಂತ ವ್ಯವಸ್ಥೆ ಕೂಡ ಈಗ ಈ ಕರ್ನಾಟಕ ಕೇರಳ ಗಡಿಭಾಗದಲ್ಲಿ ಕೂಡ ಎಲ್ಲಾ ರಸ್ತೆಯನ್ನು ಬಂದ್ ಮಾಡಿದ್ದರಿಂದ ಕರ್ನಾಟಕ ಮತ್ತು ಕೇರಳ ಸಂಚಾರ ಕೂಡ ಸ್ಥಗಿತಗೊಂಡಿದೆ. ಮತ್ತೆ ವಾಹನ ಸಂಚಾರ 12 ಗಂಟೆವರೆಗೆ ಸಾಧನ ವಾಹನ ಸಾಮಗ್ರಿ ಸಾಗಾಟ ಮಾಡ್ತಾ ಆಗ್ತಾ ಇದೆ. ಆದ್ರೂ ಮಧ್ಯಾಹ್ನ ಬಳಿಕ 12 ಗಂಟೆ ಬಳಿಕ ಎಲ್ಲ ದಿನಸಿ ಅಂಗಡಿ ಹೋಗ್ಲಿ ಎಲ್ಲ ಅಂಗಡಿಗಳ ಮುಖದಲ್ಲಿ ಒಂದು ಪೇಟೆ ಸಂಪೂರ್ಣ ಬಂದಾಗಿ ಈ ಲಾಕ್ಡೌನ್ ಯಶಸ್ವಿಯಾಗಿ ಮುನ್ನಡೆತಾ ಇದೆ. ಈಗಾಗಲೇ ಈ ಕೆಲವು ಅಂದ್ರೆ ದೂರದ ಗ್ರಾಮಾಂತರ ಭಾಗದ ಜನರ ಕೂಡ ಓಡಾಟ ಕೂಡ, ಯಾಕಂದ್ರೆ ಎಲ್ಲವೂ ಈ ವಿಟ್ಲ ಕರ್ನಾಟಕ ಗಡಿಭಾಗದಿಂದ ಈ ಗ್ರಾಮಾಂತರ ಭಾಗದ ಜನರು ಕೂಡ ವಿಟ್ಲ ಪೇಟೆಯನ್ನು ಆಶ್ರಯಿಸಿದ್ದಾರೆ. ಈಗ ಅದರಿಂದ ಅವರು ಬೆಳಿಗ್ಗೆ 12 ಗಂಟೆವರೆಗೆ ಬಂದು ತಮ್ಮ ಸೌಕರ್ಯವನ್ನು ಮಾಡಿದ್ರು. ಮತ್ತೆ ಅದಕ್ಕೆ ಅನಾರೋಗ್ಯ ಪೀಡಿತರಿಂದ ತಕ್ಷಣ 1077 ಕರೆ ಮಾಡಿ ಅದ್ರ ಮೂಲಕ ಪಾಸ್ ಬಂದು ಮಂಗಳೂರು ಆಸ್ಪತ್ರೆಗೆ ದಾಖಲು ಮಾಡ್ತಾ ಇದ್ದಾರೆ. ಎಸ್ ಸರ್, ಥ್ಯಾಂಕ್ ಯು ಮೊಹಮ್ಮದ್ ಅಲಿ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದು ವಿಟ್ಲಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತಾ ಇರುವಂತಹ ಡೀಟೇಲ್ಸ್. ಆತಂಕ ಏನೂ ಕೂಡ ಇಲ್ಲ, ಆದರೂ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಯಾವುದೇ ಅನಾರೋಗ್ಯ ಸಂಬಂಧಿ ಲಕ್ಷಣಗಳು ಕಾಣಿಸಿಕೊಂಡ್ರೂ ಕೂಡ ಅವರನ್ನು ನೇರವಾಗಿ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸಗಳು ಇಲ್ಲಿ ಆಗ್ತಾ ಇದೆ. ಇದಕ್ಕಾಗಿ ವಿಶೇಷ ತಂಡಗಳನ್ನು ಏನು ರಚನೆ ಮಾಡಲಾಗಿದೆ ಅದು ಎಲ್ಲವೂ ಕೂಡ ಅಲರ್ಟ್ ಆಗಿ ಕೆಲಸವನ್ನು ಮಾಡ್ತಾ ಇದೆ. ಯಾವಾಗ ಒಂದು ಸೋಂಕಿನ ಲಕ್ಷಣಗಳೇ ಇಲ್ಲದ ಹಾಗೆ ಬಂಟ್ವಾಳದಲ್ಲಿ ಒಂದು ಪ್ರಕರಣಗಳು ಪತ್ತೆಯಾಯಿತು, ಈಗ ಗಂಭೀರತೆಯನ್ನು ಎಲ್ಲರೂ ಕೂಡ ಅರ್ಥಕೊಂಡಿದ್ದಾರೆ. ಹೀಗಾಗಿ ಯಾವುದನ್ನು ಕೂಡ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿದ್ದು ಈಗಾಗಲೇ ಈ ಭಾಗದಲ್ಲೇ ಇಬ್ಬರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಉಸಿರಾಟ ಸಂಬಂಧಿ ಸಮಸ್ಯೆ ಜೊತೆಗೆ ಜ್ವರ ಕಾಣಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಬಂಟ್ವಾಳ ತಾಲೂಕಿನ ಕನ್ಯಾನ ಗ್ರಾಮ ಹಾಗೂ ಕರೋಪಾಡಿ ಗ್ರಾಮದ ಒಬ್ಬೊಬ್ಬ ವ್ಯಕ್ತಿಯನ್ನ ಈಗ ಶಿಫ್ಟ್ ಮಾಡಲಾಗಿರುವಂಥದ್ದು ಆಸ್ಪತ್ರೆಗೆ. ಅದೇ ರೀತಿ ಆ ಒಂದು ಫಸ್ಟ್ ನ್ಯೂರೋ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನರ್ಸ್ ಒಬ್ಬರನ್ನ ಈಗ ಹೋಮ್ ಕ್ವಾರಂಟೈನ್ ನಲ್ಲಿ ಇರಿಸಲಾಗಿದೆ. ಅಂದ್ರೆ ಆಕೆ 15 ದಿನಗಳಿಂದ ನಿರಂತರವಾಗಿ ರಜೆಯಲ್ಲಿ ಇದ್ರು, ಆದರೂ ಕೂಡ ಆತಂಕಗಳು ಬೇಡ, ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳೋಣ ಎನ್ನುವಂತಹ ನಿಟ್ಟಿನಲ್ಲಿ ಆಕೆಯನ್ನು ಈಗ ಹೋಮ್ ಕ್ವಾರಂಟೈನ್ನಲ್ಲಿ ಇರಿಸುವ ಹಾಗೆ ಸೂಚನೆಗಳು ಬಂದಿದೆ. ಅದರಂತೆ ಈಗ ಹೋಮ್ ಕ್ವಾರಂಟೈನ್ನಲ್ಲಿ ಇರಿಸಲಾಗಿದೆ.